ಮೀನುಗಾರಿಕಾ ದೋಣಿಯಿಂದ ಎಸೆಯಲ್ಪಟ್ಟು ಅರ್ಧ ತಾಸು ಸಮುದ್ರದಲ್ಲಿ ಈಜಿ ಬದುಕಿಳಿದ ಮೀನುಗಾರನ ಕಥೆ ಇದು. ಮಂಗಳೂರಿನ ಹೊರವಲಯದ ಉಳ್ಳಾಲ ಅಳಿವೆಬಾಗಿಲು ಆಳ ಸಮುದ್ರದಲ್ಲಿ ಈ ಒಂದು ಘಟನೆ ನಡೆದಿದೆ. ಕಸಬ ಬೆಂಗ್ರೆಯ ನಿವಾಸಿ ನವಾಜ್ ಬದುಕುಳಿದ ಮೀನುಗಾರ. ಕಸಾಬ್ ಬೆಂಗ್ರೆಯ ನಾಡದೋಣಿ ಅಳಿವೆಬಾಗಿಲಿನತ್ತ ಹಿಂದಿರುಗುತ್ತಿದ್ದಾಗ ಸಮುದ್ರದ ನಡುವೆ ಕೆಟ್ಟು ನಿಂತಿತ್ತು. ಈ ಸಂದರ್ಭ ಮೀನಿಗೆ ಹಾಕಿದ ಬಲೆಯನ್ನು ಎಳೆಯಲು ನವಾಜ್ ಯತ್ನಿಸ್ತಾ ಇದ್ರು. ಆ ವೇಳೆ ಬಂದಂಥ ಭಾರೀ ಗಾತ್ರದ ಅಲೆ ಅಪ್ಪಳಿಸಿ ನವಾಜ್ ಸಮುದ್ರ ಪಾಲಾದರು. ಆದರೆ ಅವರು ಅರ್ಧ ತಾಸಿನಷ್ಟು ಕಾಲ ಥರ್ಮಾಕೋಲ್ನ ಸಹಾಯದಿಂದ ಈಜಾಡಿದ್ದಾರೆ. ಈ ವೇಳೆ ಅದೇ ದಾರಿಯಿಂದ ಮೀನುಗಾರಿಕೆ ಮುಗಿಸಿ ವಾಪಸ್ಸಾಗುತ್ತಿದ್ದ ಒಂದು ತಂಡ ಇದನ್ನು ಮೀನುಗಾರರ ರಕ್ಷಣಾ ಮಾಡುವಂತಹ ಪ್ರೇಮ್ ಪ್ರಕಾಶ್ ಸೂರ್ಯ ಅವರಿಗೆ ತಿಳಿಸಿದೆ. ತಕ್ಷಣ ಅವರು ಆಗಮಿಸಿ ನವಾಜನನ್ನು ರಕ್ಷಿಸಿದ್ದಾರೆ. ಈ ಒಂದು ರಕ್ಷಣಾ ಕಾರ್ಯದಲ್ಲಿ ಸೂರ್ಯಪ್ರಕಾಶ್, ಅನಿಲ್ ಮೊಂತೇರೋ, ಅಜಿತ್ ಬೆಂಗ್ರೆ, ರಿತೀಶ್ ವೈಗೆ ಬಜಾರ್ ಈ ಒಂದು ರಕ್ಷಣಾ ಕಾರ್ಯವನ್ನು ಮಾಡಿದ್ದಾರೆ.